ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಬೇಕು ಹಾಗೂ ಭ್ರಷ್ಟಾಚಾರದ ಪ್ರಕರಣವನ್ನ ಹೈಕೋರ್ಟ್ ನ್ಯಾಯಾಧೀಶರ ಮೂಲಕ ತನಿಖೆ ನಡೆಸಬೇಕೆಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಹೇಳಿದರು. ಈ ಕುರಿತು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಶ್ವರಪ್ಪನವರ ನಿರ್ಲಕ್ಷ್ಯದಿಂದ ಆತ್ಮಹತ್ಯೆ ನಡೆದಿದೆ ಎಂದು ಆರೋಪಿಸಿದ ಅವರು, ಹಾಗಾಗಿ ಭ್ರಷ್ಟಾಚಾರದ ಪ್ರಕರಣವನ್ನ ನ್ಯಾಯಾಧೀಶರ ಮುಖಾಂತರ ತನಿಖೆಯಾಗಬೇಕು, ಆತ್ಮಹತ್ಯೆ ಪ್ರಕರಣವನ್ನ ಸಿಬಿಐ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು. ಇನ್ನು ಶನಿವಾರ ಮಧ್ಯಾಹ್ನ 2 ಗಂಟೆಗೆ ನಗರದ ಕ್ಲಾಕ್ ಟವರ್ ಮುಂಭಾಗದಲ್ಲಿ ಜಿಲ್ಲಾ ಕಾಂಗ್ರೆಸ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುವುದು. ಮಾಜಿ ಡಿಸಿಎಂ ಜಿ ಪರಮೇಶ್ವರ್ ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷೆ ಪದ್ಮಾವತಿ ಸೇರಿದಂತೆ ಮತ್ತಿತರ ನಾಯಕರು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಈಶ್ವರಪ್ಪ ಬಂಧನವಾಗುವ ತನಕ ಪ್ರತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಪ್ರತಿಭಟನೆ ನಡೆಸಲಾಗುವುದೆಂದು ಅವರು ಹೇಳಿದರು. ಒಬ್ಬ ಗುತ್ತಿಗೆದಾರ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಬಂತು. ಸಂತೋಷ್ ಅನ್ನುವಂತ ಗುತ್ತಿಗೆದಾರ ನಾನು 4,18,00,000 ರೂಪಾಯಿಯ ಕಾಮಗಾರಿಯನ್ನ ಮಾಡಿದ್ದೇನೆ, ಇದು ನನಗೆ ಈಶ್ವರಪ್ಪನವರು ಮೌಖಿಕವಾಗಿ ಕಾಮಗಾರಿ ಮಾಡಲಿಕ್ಕೆ ಆದೇಶ ಕೊಟ್ಟಿದ್ದಾರೆ, ಆ ಪ್ರಕಾರ ನಾನು ಮಾಡಿದ್ದೇನೆ, ನನಗೆ ಅವರು ದುಡ್ಡು ಬಿಡುಗಡೆ ಮಾಡಲಿಲ್ಲ. ದುಡ್ಡು ಬಿಡುಗಡೆ ಮಾಡಲಿಕ್ಕೆ ನಾನು ಅನೇಕ ಸಾರಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರೊಂದಿಗೆ ಅವರನ್ನು ಭೇಟಿ ಮಾಡಿದ್ದೇನೆ. ಆದರೆ ಅವರು 40% ಕಮಿಷನ್ ಕೇಳುವುದರಿಂದ ನನಗೆ ಅದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನನ್ನ ಸಾಲ, ನನ್ನ ಹೆಂಡತಿ ಅವರ ಚಿನ್ನ, ಇತರ ಸಾಲಗಳಿಂದ ನಾನು ಮಾಡಿದಂತಹ ಕೆಲಸದ ಬಗ್ಗೆ ನನಗೆ ಅಷ್ಟು ಕಮಿಷನ್ ಕೊಡಲಿಕ್ಕೆ ಆಗುದಿಲ್ಲ ಅನ್ನುವಂತಹ ವಿಚಾರವನ್ನು ನೇರವಾಗಿ ಕೆಲವು ಸಮಯದಿಂದ ಅವನು ಹೇಳ್ತಾ ಇದ್ದಾನೆ. ಇವತ್ತು ಅವನ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. 4 ಕೋಟಿ ರೂಪಾಯಿಯ ಕೆಲಸವನ್ನ ಮೌಖಿಕವಾಗಿ ಸರ್ಕಾರ ಕೊಡ್ಲಿಕ್ಕೆ ಅದಕ್ಕೆ ಅವಕಾಶ ಇದೆಯೇ? ಸರ್ಕಾರದ ದುಡ್ಡು ಅದು ಯಾವುದೇ ಮಂತ್ರಿಯ ಕಿಸೆಯಿಂದ ಕೊಡುವ ದುಡ್ಡಲ್ಲ. ಸರ್ಕಾರದ ದುಡ್ಡನ್ನು ಖರ್ಚು ಮಾಡಬೇಕಾದ್ರೆ ಅದಕ್ಕೆ ಅನೇಕ ನಿಯಮಗಳಿದ್ದಾವೆ. ಅದಕ್ಕೆ ಬಜೆಟ್ ಅಲೋಕೇಶನ್ ಬೇಕು, ಅದಕ್ಕೆ ಸ್ಯಾಂಕ್ಷನ್ ಆಗಬೇಕು, ಸರ್ಕಾರದ ಆದೇಶ ಬೇಕು, ಮುಖ್ಯ ಕಾರ್ಯದರ್ಶಿಯವರಿಂದ ಆದೇಶ ಆದ ಮೇಲೆ ಯಾವುದೇ ಒಬ್ಬ ಯಾವ ಡಿಪಾರ್ಟ್ಮೆಂಟ್ ಇಂದ ಕೆಲಸ ಆಗ್ತದ ಆ ಡಿಪಾರ್ಟ್ಮೆಂಟ್ ಇಂದ ಒಂದು ಟೆಂಡರ್ ಆಗಬೇಕು, ಇಲ್ಲ KRDL ನಂತಹ ಸರ್ಕಾರಿ ಸಂಸ್ಥೆಯಿಂದ ಕೆಲಸ ಆಗಬೇಕು, ತದನಂತರ ಬಿಲ್ ಕೊಡುವಂತ ವ್ಯವಸ್ಥೆ. ನೇರವಾಗಿ ಕೆಲಸ ಮಾಡಿ ಅಂತ ಹೇಳಿದ್ರೆ ಇದು ಯಾವ ಸರ್ಕಾರ ಇದು? ಹಾಗಾದ್ರೆ ಭ್ರಷ್ಟಾಚಾರಕ್ಕೆ ಎಡೆ ಕೊಡುವಂತದ್ದೇ ಇವರ ಉದ್ದೇಶ ಅಲ್ವೇ? ನೇರವಾಗಿ ಕೆಲಸ ಮಾಡಿಸುವಂತಹ ವ್ಯವಸ್ಥೆ ಸರ್ಕಾರದಲ್ಲಿ ಇಲ್ಲ. ಇನ್ನು ಯಾವ ರೀತಿ ಇವರು ಪೇಮೆಂಟ್ ಮಾಡ್ತಾರೆ? ಯಾವ ರೀತಿ ಅವನಿಗೆ ದುಡ್ಡು ಕೊಡ್ತಾರೆ? ಈಗ ನೀನು ದುಡ್ಡು ಕೊಡ್ತೇನೆ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ ಸರ್ಕಾರ. ಯಾವ ರೀತಿ ದುಡ್ಡು ಕೊಡ್ತಾರೆ? ಸ್ಯಾಂಕ್ಷನ್ ಇಲ್ಲ, ಬಜೆಟ್ ಅಲೋಕೇಶನ್ ಇಲ್ಲ, ಟೆಂಡರ್ ಇಲ್ಲ, ಯಾವುದೇ ನೀತಿ ನಿಯಮಗಳ ಪಾಲನೆ ಆಗಿಲ್ಲ. ಇದು ಸರ್ಕಾರ ಭ್ರಷ್ಟಾಚಾರಕ್ಕೋಸ್ಕರವೇ ಮಾಡಿದಂತ ಒಂದು ವ್ಯವಸ್ಥೆ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಬಹುಶಃ ಈ ಸರ್ಕಾರ ಇನ್ನೂ ಎಷ್ಟು ಜನರ ಜೀವ ಬಲಿ ತೆಗೊಳ್ತದೆ ಅನ್ನೋದನ್ನ ನಾವು. ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ, ಮಾಜಿ ಸಚಿವ ಅಭಯ್ ಚಂದ್ರ ಜೈನ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಸಾ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೃಪಾ ಅಮರ ಆಳ್ವಾ, ಕಾಂಗ್ರೆಸ್ ಮುಖಂಡರಾದ ನೀರಜ್ ಪಾಲ್, ಸುಬೋಧ್ ಆಳ್ವಾ, ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲುಕ್ಮಾನ್ ಬಂಟ್ವಾಳ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.